المستقيم صراط الذين أنعمت عليهم غير المغضوب عليهم ولا ಪಿನ್ನರ ಉಸ್ತಾದ್ ಇಬ್ರಾಹಿಂ ಸಖಾಫಿ ಅಯಲಂ ನಾನು ವೇದಿಕೆಗೆ ಆಹ್ವಾನ ಹಾಕಿಟ್ಟಿಲ್ಲ ಖಾಲಿ ಜಂಡ್ಮೆಂಟ್ರು ಪ್ರೋಗ್ರಾಮು അതേപോലെ ಮಾಜಿ ಮೇಯರ್ ಅಶ್ರಫ್ ನಾನು ವೇದಿಕೆಗೆ ಪಿಲ್ಚೊಂಟಿಲ್ಲ ನಂದು ಪಿರ್ಸಪ್ಪಟ್ಟು ಮೂತೊಂಡು ಪೋಲೆ ಸಲಹೆ ಸೂಚನೆ ಹಾಕಿರೋ ಐದರ್ ಪತ್ತಿಪಾಡ್ರು ಒಂದು ಮಿನಿಟ್ ನಾನು ವೇದಿಕೆ ಪಿಲ್ಚೊಂಟಿಲ್ಲ ನನಗೆ ಈ ಇಂಡು ರಂಜಾನ್ಡು ನಾನು ಪಿರ್ಸಪ್ಪಾಡ್ಲು ನೀವು ನನ್ನೊಂದು ಶಾರ್ಟ್ ನೋಟಿಸ್ ಇಂದು ಉಚ್ಚೆ ಇದೀಗ ಚೆಂದಿಟ್ಟಾಂಬು ಅಸರ್ಗೆ ಇತ್ತರೆ ಬಂದಿಟ್ಟು ಬಾರಿಯವರು ಚಂದ ಹಾಕಿದಂದ್ರೆ ನಂದು ಪಿರ್ಸತ್ತು ಇನ್ನೂರು ನಾನು ನಂದು ಎಲ್ಲೂ ಹನೀಫ್ರು ಕಾಕ ಅಲ್ಲಿ ಎವಡಿಂದಿಂಗು ವೇಕಿಲ್ ವೇದಿಕೆ ಬರೋಣ അതേപോലെ ಉಸ್ಮಾನ್ ಕಲ್ಲಾಪು ನನ್ನ ಪಿರ್ಸತ್ತು ಚಂಗಾಯಿ ಅಲ್ಲೂ ವೇದಿಕೆ ಬರೋಣ ಕೇಟುಂಟ್ಲೆ ಹನೀಫ್ರು ಕಾಕು ವೇದಿಕೆಗೆ ಬರೋಣ ನಾನು ಕೇಟುಂಟ್ಲೆ ಅಲ್ಹಮ್ದುಲಿಲ್ಲಾ ಬಾರಿ ಚಂದത്തിൽ ಅವರು ಅರ್ಜೆಂಟಾയിട്ട് നോമ്പ് തറക്കുന്നത് ಇದಕ್ಕೆ ಬಂದದಕ್ಕಾയിട്ട് നിങ്ങൾ ಕ್ಷಣಿಕೆ നിങ്ങൾ ಟೈಮ್ തന്നದಕ್ಕಾയിട്ട് ನಾನು ಚೆಮ್ಮೆ ನನ್ನಿ ಚಂದುಂಟ್ಲೆ ನಾಳೆ DC ಪರ್ತಾയിട്ട് ಬಂದುಂಟುಂಟು ಅದ್ರ ಮುನ್ನೂರು ನಂಗೆ ಜನ ಉಂಡುಂಟಿಕ್ಕೋ ಮೇಲೆ ಮಂಡಿ ನಾನು ನಿങ്ങളെല്ലാവരൊട്ടുകൊന്ന് റിക്വസ്റ്റ് ಇಂಡು ನಂದು ഒരു നിയത്തിട്ട് നോമ്പ് തറപ്പാട്ടിട്ട് അൽഹംദുലില്ലാ ഒരു 3000 ആൾമാർക്ക് കിറ്റ് കൊടുക്കുന്നുണ്ട് ഒരു നിയത്താക്കിന്നെ ಅದಕ್ಕಾಯ್ತಾ ಇಂಡು ಸ್ಟಾರ್ಟ್ ಹಾಕೋಕೆ ಕೊರೆ ಪೆಂಡಿಂಗ್ ಬಂದಿರಾರು ಮೂಡು ಇಂಡು ಸ್ಟಾರ್ಟ್ ಹಾಕಿಟ್ಟು ನಾಳೆಗೆ ಇನ್ಶಾ ಅಲ್ಲಾ ಸೂರತ್ಕಲ್ MGM ಮಾಲ್ 1500 ಆಳ್ಗೆ ನೋಂಬ್ ತರಕರೆ ಏರ್ಪಾಡು ಕೂಡ ಖಾಲಿ ஒரு ಸ್ಟಾರ್ಟ್ ಹಾಕೋಕೆ ஒரு 200 ಆಳ್ಗೆ ನಂಗೆ ஒரு ಅರೇಂಜ್ಮೆಂಟ್ 200-300 ಆಳು ಅರೇಂಜ್ಮೆಂಟ್ ಹಾಕಿರೋ അതേപോലെ നാളക്കല് വെള്ളിയാസരണ്ട് ഇൻഷാ അല്ലാ കൈക്കമ്പത്തിലും ഒരു 1,500 ആൾക്ക് നോമ്പ് തറപ്പാട്ടൊരു വ്യവസ്ഥ ನಾನು ನಿಯತ್ತಾಕಿರೆ ಇನ್ಶಾ ಅಲ್ಲಾ അവിടെ 1,500 ಆൾക്ക് ಕಿಟ್ ಕೊಡುಕರಂತ ഒരു ವ್ಯವಸ್ಥೆ ಹಾಕಿಟ್ಟು ನಾನು ಬೆಲ್ಲಿಯಾಸರಂಡು ಜಾವಗು ಉಸ್ತಾದ್ಮಾರು ದುವಾ ಬರಕತ್ ಕೊಂಡುಟ್ಟು ಹಿರಿಯಗಳ ದುವಾ ಬರಕತ್ ಕೊಂಡುಟ್ಟು ಅಲ್ಲಾಹರು ಅನುಗ್ರಹ ಕೊಂಡುಟ್ಟು ಉಮ್ರಾತ್ಗೆ ಬರ್ತಾಯಿರೆ ನೀವೆಲ್ಲ ದುವಾ ಬೇನು ನಿಮಗಾಯಿಟ್ಟು ನಾನು അവിടെ പ്രത്യേകമായിട്ട് ದುವಾರಕ್ರೆ ഇൻഷാ അല്ലാ ഈ യുദ്ധ എങ്ങനെ ആയുണ്ടുണ്ടു ആ യുദ്ധത്തിലുണ്ട് ഗൾഫ് രാഷ്ട്രത്തിൽ എത്രേ ആൾമാരുണ്ട് പേടിച്ചിട്ട് ബഹുശാ രായത്തിക്ക് ബറുത്ത പരിസ്ഥിതിയിലുള്ളവർ നോമ്പിൽ ഭാരി പേടിച്ചിട്ടുള്ളവർ ആ ഫ്ലൈറ്റെല്ലാം ക്യാൻസലായിട്ട് ചെമ്മൽ പേടിച്ചിട്ടുള്ളവർ അള്ളാഹു ഈ റംസാൻ മാസത്ത് ബറക്കത്ത് കൊണ്ടിട്ടു ആ എത്ര ಬೇಗದ ತಿಳಿಯಾಕಿಟ್ಟು ಗಲ್ಫಿലുള്ള ഞങ്ങളെല്ലാ ಸಹೋದರಮಾರು ಇಂಡು ಭಾರಿ ವ್ಯವಸ್ಥಿತമായിട്ട് പിറവു അപ്പുറപ്പോകു ന്യായമായിട്ട് നീക്കോകല്ലാഹു അനുഗ്രഹിക്കണു ചെന്നിട്ടിട്ട് ജഞ്ചൻ്റെ മിനിറ്റ് പലക്ക ഇൻഷാല്ല ഞങ്ങളോ ഉസ്താദ് അഷ്ഫാഖ് ഫൈസി അതിൽ ഞങ്ങളോ സൈനി ഉസ്താദ് നല്ല പിരിച്ചപ്പെട്ട സൈനി ഉസ്താദ് ഞങ്ങളൊട്ടുകു ഒരു ജന്ന മിനിറ്റ് മുഷറത്താക്ക് റഹീം അൽഹംദുലില്ലാഹി റബ്ബിൽ ആലമീൻ വസ്സലാത്തു വസ്സലാമു അലാ സയ്യിദിനാ മുഹമ്മദ്. ಗೌರವಾನ್ವಿತರಾದ ಈ ಕಾರ್ಯಕ್ರಮದ ಸಂಘಟಕ ಬೇರೆ ಕಡೆಗಳಲ್ಲಿ ಸೌಹಾರ್ದ ಇಫ್ತಾರ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಮೂಲಕ ಮುಸ್ಲಿಂ ಸಮುದಾಯ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಿರುವ ಮುಸ್ಲಿಂ ಸಮುದಾಯದ ಆರಾಧನಾ ಕರ್ಮಗಳ ಪೈಕಿ ಅತ್ಯಂತ ಶ್ರೇಷ್ಠವಾಗಿರುವ ಉಪವಾಸ ವ್ರತಾಚರಣೆಯ ಮಾಧುರ್ಯವನ್ನು ಎಲ್ಲರಿಗೂ ಕೂಡ ತಿಳಿಯಪಡಿಸುವ ಉದ್ದೇಶದಿಂದ ಸಾಮೂಹಿಕವಾಗಿ ಆ ಒಂದು ಕಾರ್ಯಕ್ರಮವನ್ನು ಯಾವ ರೀತಿಯಲ್ಲಿ ಮುಸಲ್ಮಾನರು ಕೊಂಡಾಡ್ತಾರೆ ಎನ್ನುವುದರ ಬಗ್ಗೆ ಎಲ್ಲರೊಂದಿಗೆ ಹಂಚಿಕೊಳ್ಳುವಂಥ ಒಂದು ಸಂಭ್ರಮ ಇದಾಗಿದೆ. ಉಪವಾಸದ ಮೂಲಕ ಮನುಷ್ಯನು ತನ್ನ ಶರೀರವನ್ನು ದಂಡಿಸಿ ಆತ್ಮವನ್ನು ದಂಡಿಸಿ ತನ್ನನ್ನು ಹೊಸ ಜೀವನಕ್ಕೆ ತೆರೆದುಕೊಳ್ಳುವಂಥ ಒಂದು ಸಂದರ್ಭ ಇದಾಗಿದೆ. ಜಗತ್ತಿನಲ್ಲಿ ಕೋಟ್ಯಂತರ ಮನುಷ್ಯರು ಅನ್ನ ಆಹಾರವಿಲ್ಲದೆ ಒದ್ದಾಡುವಾಗ ನಮ್ಮ ಬಳಿ ಎಲ್ಲವೂ ಕೂಡ ಇದ್ದು ಅದೆಲ್ಲವನ್ನೂ ಕೂಡ ಅನುಭವಿಸಲು ಸಾಧ್ಯತೆ ಕೂಡ ಇದ್ದು ಎಲ್ಲವನ್ನೂ ಕೂಡ ತ್ಯಜಿಸಿ ಜಗತ್ತಲ್ಲಿರುವ ಅನೇಕಾರು ಮಂದಿ ಬಡವರ ದರಿದ್ರರ ಹಸಿವು ಸಹಿಸುವಂಥ ಜನರೊಂದಿಗೆ ನಾವು ಸಹಕಾರವನ್ನು ತೋರುವ ತಾದಾತ್ಮ್ಯವನ್ನು ಹೊಂದುವಂಥ ಒಂದು ಕಾರ್ಯಕ್ರಮವಾಗಿದೆ ಈ ಒಂದು ಇಫ್ತಾರ್ ಕಾರ್ಯಕ್ರಮ. ಆ ಮೂಲಕ ನಮ್ಮ ಮೊಯ್ದೀನ್ ಬಾಬಾ ಸರ್ ಅವರು ಬಹಳಷ್ಟು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಮಂಗಳೂರು ಥರದ ಶಾಸಕರಾಗಿದ್ದುಕೊಂಡು ಅದ್ಭುತವಾದ ಸುಧಾರಣಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನಾನುರಾಗಿಯಾಗಿ ಜನಪ್ರಿಯ ರಾಜಕಾರಣಿಯಾಗಿ ಅವರು ವಿರಾಜಮಾನರಾಗಿದ್ದಾರೆ. ಅಲ್ಲಾಹು ತಾಲಾ ಅವರಿಗೂ ಕೂಡ ಉಜ್ವಲವಾದ ಭವಿಷ್ಯವನ್ನು ಕೊಡಲಿ. ಅವರ ರಾಜಕೀಯ ಭವಿಷ್ಯವನ್ನು ಅಲ್ಲಾಹು ತಾಲಾ ಉಜ್ವಲಗೊಳಿಸಲಿ.
ಇನ್ನಷ್ಟು ಉತ್ತಮವಾದ ಕಾರ್ಯಕ್ರಮಗಳನ್ನು ಮಾಡುವಂಥ ತೌಫೀಕ್ ಅಲ್ಲಾಹ್ ಅವರಿಗೆ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಈ ಮೂಲಕ ಇನ್ಶಾ ಅಲ್ಲಾಹ್ ನಾವೆಲ್ಲರೂ ಕೂಡ ಸೇರಿಕೊಂಡು ಇಸ್ಲಾಮಿನ ಪವಿತ್ರವಾದ ಸಾಮೂಹಿಕ ಪ್ರಜ್ಞೆ ಅದೇನಿದೆ ಅದನ್ನು ಹಂಚಿಕೊಂಡು ಪರಸ್ಪರ ಒಟ್ಟಾಗಿ ನಮ್ಮ ಉಪವಾಸವನ್ನು ತೊರೆದು ಅದರ ಆನಂದವನ್ನು ನಾವು ಸಂಭ್ರಮಿಸಿ ಪಾರಸ್ಪರ್ಯವನ್ನು ಎತ್ತಿ ಹಿಡಿಯುವಂಥ ಒಂದು ಕಾರ್ಯಕ್ರಮ ಇದು ಸದುಪಯೋಗವಾಗಲಿ. ಇದಕ್ಕಾಗಿ ಖರ್ಚು ಮಾಡಿದ, ಇದಕ್ಕಾಗಿ ವ್ಯಯಿಸಿದ, ಕಷ್ಟಪಟ್ಟ ಬಾಬಾ ಫೌಂಡೇಶನ್ ಮತ್ತು ಅದರ ಕಾರ್ಯಕರ್ತರಿಗೆ ಅಲ್ಲಾಹು ತಾಲ ಎರಡೂ ಲೋಕಗಳಲ್ಲಿ ಉಳಿತನ್ನು ಕೊಡಲಿ ಅಂತ ದುಆ ಮಾಡಿ ಎಲ್ರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. കടെ ഈ ഒരു പരിശ്രമ പരിശുദ്ധ ഇസ്ലാം കാരുണ്യ പ്രവർത്തനത്തിന് എത്രമാത്രം മഹത്വം കൊടുക്കുന്നു ചൊല്ലിതിരെ എടുത്ത് കാട്ടുകൂടെ ചരിത്രത്തെ വിശദീകരിക്കുമ്പോഴത്തേക്ക് പരിശുദ്ധ ഇസ്ലാമിൻ്റെ ചില ഗ്രന്ഥത്തിൽ ചൊല്ലു ഒരാൾ വെറും കള്ളുകുടിയനായ ഒരാൾ അയാൾ എത്രമാത്രം സമാജത്തിന് മാരകമായിട്ട് ചൊന്നെങ്കിൽ അയാൾ മരിച്ചപ്പ സ്വന്തം റായത്തിൽ മയ്യത്ത് പോലും വെയ്ക്കൊണുകൊള്ള അവസരത്തെ നിഷേധിച്ചാറുണ്ട്. ഇന്ന് ഞങ്ങൾ സമാജത്തിൽ കണ്ടുകൊണ്ടുള്ള സമാജഘാതക വ്യക്തികളെ മരണത്തിന് ഒരുപക്ഷെ ഒരു ആലിമ അല്ലെങ്കിൽ ഒരു സമാജ സേവക മരിച്ചതിരക്കാണ് യാറെ ಜನಸಂಖ್ಯೆಯಲ್ಲಿ ആൾമാർ കൂടും. ബനു ഇസ്രായേലിൽ കള്ളുകുടിയനായ ഒരാൾ മരിച്ചപ്പ സ്വന്തം റായത്തിൽ മയ്യത്ത് പോലും വെയ്ക്കൊണുക വിടാണ്ടിന്നപ്പ ആ മയ്യത്തിനെ സ്വന്തം പെഞ്ഞായി ഏതോ ഒരു റായത്തെ ആൾമാരെ കൂട്ടിക്കൊണ്ട് വന്നിട്ട് മയ്യത്ത് പരിപാലനാക്കിടെ ക്രമം ആക്കിക്കൊണ്ടിരിക്കുമ്പോൾ വലിയ ഒരു സ്വാലിഹായ ആ ജമാനിൽ അറിയപ്പെട്ട ഒരു വലിയൊരു വ്യക്തി ഒരു മഹാൻ വന്നിട്ട് ആ മയ്യത്തിന് നിസ്കരിക്കണം, ആ മയ്യത്തിന് വേണ്ടി ദുആക്കണം. അതിൻ്റെ കാരണം കേൾക്കുമ്പോഴത്തേക്കു അതിൻ്റെ രഹസ്യം എന്തേ സ്വന്തം റായത്തിൽ കുടുംബത്തെങ്ങാൻ നേരടെ ആളുമാർ ആ മയ്യത്തിനെ പരിപാലനാക്കേണ്ടതിന് പോയിട്ട് റായത്തിൽ മയ്യത്ത് പോലും വെയ്ക്കൊണുക തീരാച്ചോണ്ട് നിഷിദ്ധാക്കിയെങ്കിൽ അങ്ങനത്തെ വ്യക്തി ഒരു വലിയൊരു സ്വാലിഹായ ഒരാൾ മയ്യത്ത് നിസ്കരിച്ചിട്ടുണ്ടെങ്കിൽ അതിൻ്റെ കാരണം ചൊല്ലേ അയാൾ സ്വന്തം മക്കളെ കാണ യാറ അനാഥ മക്കളെ സ്നേഹിച്ച ആളായിട്ടും പേണ്ട്. സമാജ കല്യാണത്തിന് വേണ്ടിയിട്ട് സമാജത്തിലുള്ള പാവപ്പെട്ട ഫക്കീർ മിസ്കിന്മാരെ സഹായിക്കരെ നിറവാവിടെ ചൊല്ലത് പരിശുദ്ധ ഇസ്ലാം കാട്ടി തന്നെ വലിയൊരു മഹത്വത്തെ ഒരു കാര്യമാണ്. മാഷാ അല്ലാഹ് ഞങ്ങളെ മൊയ്തീൻ ബാബാക്കടെ പ്രയത്നത്തിൽ ഈ ബാബ ഫൗണ്ടേഷൻ്റെ വത്തിയിൽ 3000-ഓളം പാവത്തെ സമുദായത്തിൽ ഉൾപ്പെട്ട കുടുംബത്തെ ആളുമാർക്ക് കിറ്റ് കൊടുക്കൂടെ അങ്ങനെ ഒരു പട്ടിണി മാറ്റുക നിറവാവിടെ ചൊല്ലത് വലിയൊരു വിഷയമാണ്. അതുപോലെ ഇൻഷാ അല്ലാഹ് സുറത്കല്ലെ ചൊക്കപ്പെട്ടുള്ളൂ 1,500 ആളുമാർക്കുള്ള ഇഫ്താർ കൂട്ടവും അതുപോലെ ഗുരുപുര കൈക്കമ്പത്തിൽ 1,500 ആൾമാർക്കുള്ള ഇഫ്താർ കൂട്ട ചൊല്ലുന്നതൊരു വലിയ വിഷയമാണ്. അള്ളാഹു ഇതുപോലത്തെ കാരുണ്യ പ്രവർത്തനയും സമാജത്തുള്ള എനിക്ക് ദൈവൊരു സേവയുടെ അള്ളാഹു ബാബാക്ക് ആഫിയത്തുള്ള ദീർഘായുസ് കൊടുക്കട്ടെ. ആ ആഫിയത്തുള്ള ദീർഘായുസിന് ഉടനീളം ഇതുപോലെ പ്രവർത്തനാക്കണം അള്ളാഹു തൗഫീഖ് കൊടുക്കട്ടെ എന്ന് മാത്രം ദുആ പാട്ടെ. വാഖിറു ദഅവാന അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി. സ്തുത്യർഹവുമായ മഹത്തായ ഒരു പരിപാടിയിലാണ് നാം സംബന്ധിച്ചുകൊണ്ടിരിക്കുന്നത്. ഹബീബായ മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലമ തങ്ങൾ ഇഫ്താറിന് വലിയ പ്രാധാന്യം കൊടുത്തതായി ഹദീസുകൾ പരിധിയാൽ നമുക്ക് കാണാം. വൈകിയ വേളയിൽ സുദീർഘമായി പ്രസംഗിക്കുന്നത് ഒരിക്കലും ഭൂഷണമല്ല എന്ന് മനസ്സിലാക്കി അഭിയന്നരായ മൊയ്തീൻ ബാബ ഹാജി അവറുകൾ ധാരാളം സാമൂഹികമായ വലിയ സേവനങ്ങൾ അദ്ദേഹം ചെയ്യുന്നതായി നമുക്ക് അറിയാം. പ്രത്യേകിച്ച് 3000-ഓളം വരുന്ന പാവപ്പെട്ട ആളുകൾക്ക് കിറ്റ് വിതരണവും അത്ര തന്നെ ആളുകൾക്ക് 2 സ്ഥലങ്ങളിലായിട്ട് നോമ്പ് തുറയും ഒക്കെ നടത്തിക്കൊണ്ട് വലിയ സാന്ത്വന പ്രവർത്തനങ്ങൾക്ക് നേതൃത്വം കൊടുത്തുകൊണ്ടിരിക്കുന്നു. അല്ലാഹു തആല അതെല്ലാം കബൂൽ ചെയ്യുമാറാവട്ടെ. നോമ്പ് തുറപ്പിച്ചവനിക്ക്, നോമ്പ് നോക്കിയവനിക്ക് കിട്ടിയ അതേ കൂലി തന്നെ കിട്ടുകയും അതിൽ നിന്ന് ഒരംശം പോലും കുറയുകയില്ല എന്ന് ഹബീബായ മുഹമ്മദുർ റസൂലുള്ളാഹി സ്വല്ലല്ലാഹു അലൈഹി വസല്ലമ തങ്ങൾ പഠിപ്പിച്ചതായി കാണാം. അതുകൊണ്ട് നല്ല രൂപത്തിലേക്ക് ഇനിയും ഒരുപാട് സ്തുത്യർഹമായ സേവനങ്ങൾ കാഴ്ചവെക്കാൻ അഭിവന്ദരായ ബാബാ ഹാജി അവറുകൾക്ക് അല്ലാഹു തൗഫീഖ് നൽകി അനുഗ്രഹിക്കുമാറാവട്ടെ. ഒരുപാട് വിശിഷ്ട അതിഥികൾ ഇവിടെ ഉണ്ട്. ഹൈദർ ഹാജി പരുത്തിപ്പാടി അവറുകളുണ്ട്. അതേപോലെ നമ്മുടെ സൈനു ഉസ്താദ് അടക്കമുള്ള ഒരുപാട് നേതാക്കളുണ്ട്. എല്ലാവർക്കും അല്ലാഹു ഖൈറും സന്തോഷവും നൽകി അനുഗ്രഹിക്കട്ടെ എന്ന് മാത്രം ദുആ ചെയ്ത് എല്ലാവിധ ആശംസകൾ നേർന്ന് വാക്കുകൾ ഉപസംഹരിക്കുന്നു. അസ്സലാമു അലൈക്കും വറഹ്മത്തുള്ളാഹി. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸ್ನೇಹತುಂಬಿದ ನಮ್ಮ ಪ್ರೀತಿಯ ಮೊಯ್ದೀನ್ ಬಾವರವರ ಒಂದು ಇಫ್ತಾರ್ ಕೂಟಕ್ಕೆ ಸೇರಿದಂಥ ನನ್ನೆಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ, ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಮೊಯ್ದೀನ್ ಬಾವರ ಕಾರ್ಯಕ್ರಮ
ಅದನ್ನು ಕೇಳಿಕೊಂಡು ತುಂಬ ಸಂತೋಷ ಆಗಿ ನಾವು ನೋಡಿ ಈಗ ನಿಮಗೆ ಕಾಣ್ತಾ ಇದೆ ವೇದಿಕೆ ಮೇಲೆ ಭಾಳಷ್ಟು ಉಲಮಗಳಿದ್ದಾರೆ, ಇನ್ನು ಉಮರಗಳಿದ್ದಾರೆ, ಇನ್ನು ಈಗಾಗಲೇ DC ಸಾಹೇಬರು ಹೊರಟಿದ್ದಾರೆ. ನಿಮಗೆ ಗೊತ್ತಿದೆ DC ಸಾಹೇಬರ ಕಾರ್ಯಕ್ರಮ ಹೇಗೆ ಇರ್ತದೆ ಅಂತೇಳಿ. ಸ್ವಲ್ಪ ಲೇಟಾದರೂ ಬಂದು ಮುಟ್ತಾರೆ ಎಂಬುದು ಭರವಸೆಯನ್ನು ಕೊಟ್ಟಿದ್ದಾರೆ. ಏನೇ ಇರಲಿ, ನಮ್ಮ ಮೊಯ್ದೀನ್ ಬಾವರವರು ಬಹಳ ವರ್ಷಗಳಿಂದ ಸಾಮಾಜಿಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಇವತ್ತು ಧಾರ್ಮಿಕವಾದಂಥ ಇಂದಿನ ಇಫ್ತಾರ ಕೂಟದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಇಫ್ತಾರ ಕೂಟ ಮಾತ್ರವೇ ಅಲ್ಲ, ಇದಕ್ಕಿಂತ ಮಿಗಿಲಾದ ಒಂದು 3,000 ಕಿಟ್ಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಬಡವರಿಗೆ ಮಾಡಿದ್ದಾರೆ. ಈ ಇಫ್ತಾರಿಗಿಂತ ದೊಡ್ಡ ಕಾರ್ಯಕ್ರಮ ಅದಾಗಿರ್ತದೆ. ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಹಂಚಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಡಲಿ ಅಂತ ನಾವೆಲ್ಲ ದುವಾ ಮಾಡೋಣ. ಇಸ್ಲಾಂ ಜೀವನದಲ್ಲಿ ಒಂದು ದೊಡ್ಡ ಘಟ್ಟ ನಮಾಜ್ ಆಗಿದ್ದರೆ, 2ನೇ ಘಟ್ಟ ಉಪವಾಸ, 3ನೇ ಘಟ್ಟ ದಾನ ಧರ್ಮ. ಈ ದಾನ ಧರ್ಮವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಾಹ್ ಕುರಾನಲ್ಲಿ ಹೇಳಿದಂಥ ವಿಚಾರ, ವಲ್ ಮಾಲು ವಲ್ ಬನೂನು ಜೀನತ್ತುನ್ ಹಯಾತ ದುನ್ಯಾ ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕ ಸವಾಬಂ ಖೈರುನ್ ಅಮಲ. ನಿನ್ನ ಹೆಂಡತಿ, ಮಕ್ಕಳು, ಬಂಧು ಬಳಗ, ರಾಗ ಭೋಗಗಳ ವೈಭೋಗ ಇದೆಲ್ಲವೂ ಈ ದುನಿಯಾವಿನ ಜೀನತ್ತು ಮಾತ್ರ. ಬಾಕಿಯಾತು ಸಾಲಿಯಾತು, ಇವತ್ತು ಏನು ಮೊಯ್ದೀನ್ ಬಾವ ಮಾಡ್ತಾ ಇದ್ದಾರೆ, ಇವತ್ತು ಏನು ಮಾಡ್ತಾ ಇದ್ದಾರೆ, ಜನರೆಲ್ಲ ದಾನ ಧರ್ಮ ಕೊಡ್ತಾ ಇದ್ದಾರೆ, ಇದು ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕ, ಅದು ಅಲ್ಲಾಹ್ವಿನೊಂದಿಗೆ ಶೇಖರಣೆ ಆಗಿರ್ತದೆ. ಸವಾಬಂ ಖೈರುನ್ ಅಮಲ, ನಿನ್ನ ತೂಕಳತೆ ಮಾಡುವಂಥ ಆ ಸಂದರ್ಭದಲ್ಲಿ ಈ ದಾನ ಧರ್ಮದ ಪ್ರತಿಫಲ ದುನಿಯಾವಿನಲ್ಲೇ ಸಿಗ್ಬೋದು ಅಥವಾ ಆಖಿರದಲ್ಲಿ ಸಿಗ್ಬೋದು. ಇದನ್ನು ನಮಗೆ ಕುರಾನಲ್ಲಿ ವಿವರಿಸಿದಂಥ ಅಲ್ಲಾಹು ಇಂಥ ಕಾರ್ಯಕ್ರಮದಲ್ಲಿ ಇವತ್ತು ಮೊಯ್ದೀನ್ ಬಾವರವರು ತೊಡಗಿಕೊಂಡಿದ್ದಾರೆ. ಇನ್ಶಾಲ್ಲ ಇದೆಲ್ಲ ಮುಗಿಸಿಕೊಂಡು ಅವರು ಉಮ್ರಾ ಹೋಗುವಂಥ ಒಂದು ನಿಯತನ್ನು ಇಟ್ಟುಕೊಂಡಿದ್ದಾರೆ. ಅದೆಲ್ಲ ಪೂರ್ತೀಕರಣ ಆಗಿ ಬರಲಿ ಅಂತೇಳಿ ನಾವೆಲ್ಲ ದುವಾ ಮಾಡೋಣ. ಆಖಿರ್ ದವಾನ ಅನಿಲ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಾತಾಡುವಂಥ ವಿಷಯ ಏನಿಲ್ಲ. ಬಾವ ಫೌಂಡೇಶನ್ ವತಿಯಿಂದ ಸೌಹಾರ್ದದ ಇಫ್ತಾರ್ ಕೂಟ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ತಾವೆಲ್ಲರೂ ಬಂದಿದ್ರಿ, ನಾವು ಕೂಡ ಬಂದಿದ್ದೇವೆ. ಬಾವಕ್ಕವರ ಮುಂದೆ ಕೂಡ ಹಲವು ಕಡೆ ಸುರತ್ಕಲ್ಲಲ್ಲಿ ಮತ್ತು ಪಡುಬಿದ್ರೆಯಲ್ಲಿ ಎಲ್ಲ ಕಡೆ ಕೂಡ ಅವರು ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಬಾವಕ್ಕವರ ತಮಗೆಲ್ಲ ಗೊತ್ತಿದೆ ಅವರು ಯಾವ ವ್ಯಕ್ತಿ ಅಂತ ಹೇಳಿಕೊಂಡು ಸಮಾಜದಲ್ಲಿ, ಅದರಲ್ಲಿ ಕೂಡ ಕಮ್ಯುನಿಟಿಯಲ್ಲಿ ಯಾರಿಗೂ ಕೂಡ ಎಷ್ಟು ಕಷ್ಟ ಬಂದರೂ ಕೂಡ ಅವರಿಗೆ ಸ್ಪಂದನೆ ಮಾಡಿಕೊಂಡು ಕೆಲಸ ಮಾಡುವಂಥ ವ್ಯಕ್ತಿಯಾಗಿರ್ತದೆ. ಅದು ಬರೀ ಮುಸಲ್ಮಾನರು ಅಲ್ಲ, ಇನ್ನಿತರ ಧರ್ಮದವರಿಗೆ ಕೂಡ ಅನ್ಯಾಯ ಆಗುವಾಗ ಓಡಿ ಬಂದು ಅವರಿಗೆ ಅವರ ಕೈಯಲ್ಲಿ ಆಗುವಂಥ ಕೆಲಸಗಳನ್ನು ಅವರು ಮಾಡಿಕೊಡುವಂಥ ಧೈರ್ಯ ಅವರ ಕೈಯಲ್ಲಿದೆ. ಅದರಿಂದ ಭಾವುಕನ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ಸಾಗಲಿ, ನಮ್ಮ ಕೂಡ ಅವರ ಸಹಕಾರ ಸದಾ ಅವರೊಟ್ಟಿಗಿದೆ ಅಂತ ಹೇಳಿಕೊಂಡು ഈ ಒಂದು ಇಫ್ತಾರ್ ಕೂಡ ಬಂದಂಥ ಎಲ್ಲರಿಗೂ ശുഭാശംസ ಹೇಳುತ್ತಾ ನನ್ನ ಮಾತನ್ನು മുగిಸ್ತೇನೆ. വാഖിറുദാന അൽഹംദുലില്ലാഹി റബ്ബിൽ ആലമീൻ. ഞങ്ങളെ ചെറിയല്ലേ ഞങ്ങളെ പിരിച്ചപ്പെട്ട ഒരാൾ, പിന്നെ ഞങ്ങളെ സമുദായത്തെ പിസെ പൽക്ക് പറഞ്ഞിട്ട് മുന്നൂത്തിലുള്ള അസ്രാപ്പാക്കും ഞങ്ങളെല്ലാ ಹಿರಿಯಗೂ ಕಿರಿಯಗೂ ಎಲ್ಲರಿಗೂ ನಾ ಚೊಲ್ಲ ಮೊಯ್ದೀನ್ ಬಾವಕ್ಕ ಇಫ್ತಾರ್ ಕೂಟ ಹಾಕಿರೆ ಮಾತ್ರ ಅಲ್ಲ, ಎಲ್ಲ ಸಮುದಾಯದವರು ಪ್ರಿಸ ಹಾಕಿರ ಪಳ್ತವರು ಅವರು ಲೀಡರ್ ಐತಿಕ್ಕರು ನಂಗೆ ಇನ್ನത്തെ ಕಾರ್ಯಕ್ರಮಕ್ಕೆ ನಂಗಲೆ ಸ್ಪೀಕರ್ ಸಾಹೇಬ್ ಬಂಡದಲ್ಲಿಂತ ಅಸೆಂಬ್ಲಿ ಇನ್ನೇ ಕಾರಣಕ್ಕೆ ಐತೆ ಬಂತಿಲ್ಲ. ಇನ್ಶಾಲ್ಲ ಮೊಯ್ದೀನ್ ಬಾವಕರುಟ ಎಪ್ಪೂ ನಂಗೆಲ್ಲರೂ ಉಲ್ಲ ಇಡೀ ಜಿಲ್ಲೆ ಸಮುದಾಯತ್ತಂಗ ಅಯಲ್ಲಿ ಮುಸ್ಲಿಂ ಸಮುದಾಯಕ್ಕೂ ಮಾತ್ರ ಅಲ್ಲ, ಇಡೀ ಎಲ್ಲ ಸಮುದಾಯಕ್ಕೂ ಒರೇ ಪೋಲೆ ನ್ಯಾಯ ಕೊಡ್ಕರ ಪೋಲ್ತವ್ರು ಲೀಡರ್ ಐತಿಕ್ಕರು. ಇನ್ಶಾಲ್ಲ ಸುರತ್ಕಲ್ ನೆಕ್ಸ್ಟ್ ಅಯಲ್ಲಿ MLA ಐತಿ ಬರ್ಲು ಚೊಂತು ನಂಗೆ ದುವಾರ್ಕರ ಅದೇ പോലെ ಅಯಲೊಟ್ಟು ನಂಗೆಲ್ಲರೂ ಒಟ್ಟಿಗೆ ಉಳ್ಳ ಚೊಂತು ಈ ಕಾರ್ಯಕ್ರಮಕ್ಕೆ ಬಂದಂಕು ಕಿರಿಯಂಕು ಮನೆ ഞങ്ങളെ സ്റ്റേജിൽ എതിരിൽ തൈവാക്കൊണ്ട് നല്ല സമുദായത്തെ മക്കളെ നല്ല രൂപത്തിൽ കൊണ്ടുപോയിട്ട് നല്ല രീതിയിൽ കാട്ടുന്ന പിന്നെ നമ്മുടെ സമാജ സേവത്തിൽ എല്ലാത്തുക്കും എത്ര പോലത്തെ ആൾമാർ. അതുപോലെ ഞാൻ മൊയ്തീൻ ബാവക്ക് ചൊല്ലേ ഇൻഷാല്ലാ അതിൽ ആയുസ്സും ആരോഗ്യവും അള്ളാഹു ഏത്തി കൊടുക്കട്ടെ ചൊല്ലുന്നു. ದುವಾರ್ಕರೆ. ಅಸ್ಸಲಾಮು ಅಲೈಕುಂ. ಉಸ್ತಾದ್ಮಾರೆಲ್ಲರೂ പോയിട്ടുള്ളാറ്. ನನ್ನ ಸಹೋದರಿಗೆ ನಾ ಪೇರು ಚೆಲ್ಲಲ್ಲ, ಪಬ್ಲಿಸಿಟಿ ಕೈಟಾಟ್ರು ಅಲ್ಲ, ಅಲ್ಲಾಹು ಆ ಪೆಣ್ಣಿಗೂ ನಾನು ನನ್ನ ಕೈಲಿ അതേപോലെ നന്നൊട്ടിരിക്കുന്ന ഹൈദർ പർത്തിപ്പാടി, അഷ്റഫ് മേയർ, അതേപോലെ ഉസ്മാൻ കല്ലാഫ്, ഞങ്ങളോ കാക്ക ഒട്ടു ಸೇರಿಟ್ಟು ವರ್ಕಿಟ್ಟು ಬರು ಇವರ പേര് ചെല്ലല്ലേ. അതേപോലെ നണ്ടോ പിന്നൊരു ചങ്ങായി ഇമ്രാൻ,
ಆ ಇಮ್ರಾನ್ಗೆ ಇನ್ನೊಂದು ಜನ ಮತ ಕೊಡ್ತಾರೆ. ಕಿಟ್ಕೊಪ್ಪ. ಮೂಲದ ಪ್ರಚಾರ ಹಾಕೊಂಡುಂಟಲ್ಲ ನಂದು ಟಿ ವಿ ಮಾಧ್ಯಮ ವಾರ್ತಾ ಮಾಧ್ಯಮ ತಂಗ ಅರಗಂಟೆ ಮುಂದೆ ಚಂದಿಟ್ಟ ಮೂಡಿ ಬಂದಿಟ್ಟು ಈ ಕಾರ್ಯಕ್ರಮದ ಚಂದ ಹಾಕಿದ್ದಾರೆ. അതേപോലെ ಇಲ್ಲಿ ನೋವು ತರಕ್ಕೆ ಹೋಗು ಎಲ್ಲ ಸೊರಪುಟ್ಟು നിങ്ങൾ വലിയ മനസ്സിൽ നന്നോട്ട് പിരിച്ച വെച്ചിട്ട് നിങ്ങൾ ಬಂದರಾರು നിങ്ങളൊട്ടുಗೂ ನಾನು നന്ദി ചെന്നുಂಟು ನಂದು ಲಾಸ್ಟ್ ದಮ್ಮು ತೋಲು ಅಲ್ಹಮ್ದುಲಿಲ್ಲಾ ಈ ಸಮುದಾಯಕ್ಕೂ ಇನ್ನೊരു ಸಮುದಾಯಕ್ಕೂ ಎಲ್ಲ ಸಮುದಾಯಕ್ಕೂ ഒന്നായിട്ട് കൊണ്ടുപോയിട്ട് ഈ ദുനിയാവിൽ വെച്ചിട്ട് അള്ളാഹു അനുഗ്രഹം കൊണ്ടിട്ടു ഏതേ പേർക്കല്ല ഏതേ ഒരു ವ್ಯವಸ್ಥೆಗಂತೂ ಅಲ್ಲ ಅಲ್ಲಾಹು ನನಗೆ ಹೆಂಗನೆ ಇದಾಕಿರಿ ಅದರ ಮೂಲಕ ಇಂದೊರ್ತಗೂ ಶಕ್ತಿ ಕೊಡ್ಕೊಳ್ಳೋಂಥ ಸ್ವರ್ತಗಾಯ್ಟ ನಾನು ನಿങ്ങളൊട്ട് കൊല്ല അൽഹംദുലില്ലാ ഇണ്ട് ഒരു നാൾ ഞാൻ സുബൈക്ക് കുറോട്ലി 1000 ഫോണിൻ്റെ ನಾನು ಅಟೆಂಡ್ ಹಾಕಿಂಟಿಲ್ಲ കുറോട്ലി 1000 ಕಾಲ್ അതിൽ ഒരു 50 ಕಾಲ್ ಹಾಸ್ಪಿಟಲ್ ಹೆಲ್ಪ್ಗೂ ಅವ್ಡು ಅದಾಕೋಗು ಇದಾಕೋಗು ಹುಡುತಿರಲಿಲ್ಲ ಅದಾದ್ರೂ ವ್ಯವಸ್ಥೆ ಹಾಕೋಗು ಕೊರೆ ಫೀಸ್ ಅದು ನನ್ನ ಕೈಲಿ ಎತ್ತ ತಾಕತ್ತುಂಡು ಇನ್ನೊರ್ತರೊಟ್ಟು ಕೇಟಿಟ್ಟು ಅದ್ರ ನಾನು ವ್ಯವಸ್ಥೆ ಹಾಕಿಂಟಿಲ್ಲ. ಅಲ್ಲಾಹು ಅನುಗ್ರಹ ಎಂತೆ ಇನ್ಶಾ ಅಲ್ಲಾ ನಾನು 4 ಉಮ್ರತ್ತು ಬಿಟ್ಟು ನಿಮಗಾಯ್ಟ ಅವರ ಪ್ರತ್ಯೇಕ ದುವರ್ಕರೆ ನಕ್ಕಾಯ್ತು ನಿನ್ನ ದುವರ್ಕರು ಅಲ್ಲಾಹು ಅನುಗ್ರಹ ಗೊಂಡಿಟ್ಟು ಜಂಡಾಮತ್ತು ವರ್ಷ ನನ್ನ ಪ್ರೀತಿಯ ಸಹೋದರ ಮುಮ್ತಾಜ್ ಅಲಿ ഞങ്ങളോ ಅಗಲಿಕೆ ಆಯ್ತು ಇಲ್ಲೆಂಗೆ ಈ ಸ್ಟೇಜ್ ಇಡೀ ಗಲಗಲ ಮುಮ್ತಾಜ್ ಎಂಗನೆ ಆಕ್ಟಿವಿಟಿ ಆಯ್ತು ಪೋಯಿಂಟಿನ ಬಂದುಂಟಿನ ಆ ನಾಳ್ದು ನಾನು ನೆನಪಾಕಿ ಉಂಟು. ನನ್ನ ಮಾತಾಪಿತಾವು ಇಂದು ನಂದು ಈ ದುನಿಯಾவில் വെച്ചിട്ട് ಈ ವ್ಯವಸ್ಥೆಯಲ್ಲಿ ನೀನು ಸೇವನೆ ಹಾಕೊಂಡು ಕುಳಿತಿಲ್ಲ. ಇವತ್ತಿನವರೆಗೂ ರಾತ್ರಿ ಹಗಲು ನನ್ನ ಸಹೋದರರು ನನ್ನ ಸಹೋದರಿಯರು ಇಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಬಹಳ ಸೇವೆಯನ್ನು ಮಾಡುತ್ತಿರುವಂತಹ ಈ ಭಾಗದ ಪ್ರತಿಷ್ಠಿತ ಪೊಲೀಸ್ ಕಮಿಷನರ್ ಆಗಿರುವಂತಹ ನನ್ನ ಆತ್ಮೀಯ ನನ್ನ ಸಹೋದರರು ಇವತ್ತು ನನ್ನ ಈ ಒಂದು ಇಫ್ತಾರ್ ಕೂಟಕ್ಕೆ ಬಂದಿದ್ದಾರೆ. ನನಗೆ ಬಹಳ ಗೌರವ ಆಗ್ತಾ ಇದೆ. ಅವರಿಗೆ ನಾನು ತಲೆಬಾಗಿ ನಮನವನ್ನು ಸಲ್ಲಿಸಿ ಅವರನ್ನು ನಾನು ಸ್ವಾಗತ ಮಾಡಿಸ್ತೇನೆ. ಆ್ಯಕ್ಚುಲಿ ಬೇರೆ ಪ್ರೋಗ್ರಾಮ್ ಇದೆ, ಅಲ್ಲಿ ಹೋಗಬೇಕಾಗಿತ್ತು. ಆದರೂ ಕೂಡ ನೀವು ಬರಲೇಬೇಕಂದಾಗ ನಾನು ಕೂಡ ಇಲ್ಲಿ ಬರಲೇಬೇಕನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಎಲ್ಲರಿಗೂ ಕೂಡ ನಾನು ಬಂದಾಗ ಈ ಊರಲ್ಲಿ ಏನೋ ಇದೆ ಅಂತ ಅನಿಸಿತ್ತು. ಬಟ್ ಆದರೆ ಪ್ರತಿಯೊಬ್ಬರೂ ಕೂಡ ಅವರ ಕೆಲಸ ಅವರು ಮಾಡಿಕೊಂಡು ಬೇರೆಯವರು ಯಾರಿಗೂ ಕೂಡ ತೊಂದರೆ ಆಗಬಾರ್ದು ನನ್ನಿಂದ ಅಥವಾ ನಮ್ಮ ಮಾತುಗಳಿಂದ ಅನ್ನೋ ರೀತಿಯಲ್ಲಿ ಒಂದು ವ್ಯವಹರಿಸಿದರೆ ಎಲ್ಲಿ ಕೂಡ ಸಮಸ್ಯೆ ಇರಲ್ಲ, ಎಲ್ಲ ಕಡೆ ಕೂಡ ಶಾಂತಿ ನೆಲೆಸಬಹುದು ಅನ್ನುವಂಥದ್ದು ಎಲ್ಲರೂ ಪ್ರೂವ್ ಮಾಡಿದ್ದಾರೆ. ಸೊ ಇದೇ ರೀತಿ ಎಲ್ಲರೂ ಕೂಡ ಈ ಶಾಂತಿನ ಕಾಪಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ಆಶಿಸ್ತೇನೆ. ಕರೆದಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ಈದ್ ಮುಬಾರಕ್. ಥ್ಯಾಂಕ್ ಯು. ಭಾರತ ದೇಶದ ನನ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ತುಂಬ ಹೃದಯದ ನಮಸ್ಕಾರಗಳು. ಅಸ್ಸಲಾಂ ಅಲೈಕುಂ, ಆದಾಬ್. ಇವತ್ತು ನಾನು ಈ ಒಂದು MAS ಗಾರ್ಡನ್ನಲ್ಲಿ ರಂಜಾನ್ನ ಉಪವಾಸ ವೃತ್ತವನ್ನು ಬೆಳಗ್ಗಿನಿಂದ ಮಗ್ರಿಬ್ವರೆಗೆ ಭಾಳ ಕಷ್ಟಪಟ್ಟು ಅಲ್ಲಾಹಿನ ಅನುಗ್ರಹದ ಪ್ರಕಾರ ನಮಗೆ ಫರಜಾಗಿರುವಂಥ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಬರುವಂಥ ಸಂದರ್ಭದಲ್ಲಿ ಆ
ಹಸಿವಿದ್ದಂತಹ ಎಲ್ಲ ನನ್ನ ಆತ್ಮೀಯ ಬಾಂಧವರನ್ನು ಇವತ್ತು ಉಪವಾಸ ವ್ರತ ಆಚರಿಸುವಂತಹ ಕೆಲಸವನ್ನು ಮಾಡಿದೆ. ನನಗೆ ಭಾಳ ಸಂತೋಷವಾಯಿತು. ಇವತ್ತು ಭಾರತ ದೇಶದ ಈ ಮಣ್ಣಿನಲ್ಲಿ ಹುಟ್ಟಿದಂತಹ ನನ್ನ ಸಮುದಾಯ ಇರ್ಬೋದು, ಇತರ ಸಮುದಾಯದವರು ಇರ್ಬೋದು, ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ಪೊಲೀಸ್ ಕಮಿಷನರ್ ಅವರಿರ್ಬೋದು, ಬಂದು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಇವತ್ತು ಬಂದು ನಮಗೆ ತುಂಬು ಸಹಕಾರವನ್ನು ತಮ್ಮ ದುವಾದ ಮೂಲಕ ಮಾಡಿದ್ದಾರೆ. ತಮಗೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ನಾನು ದುವಾ ಮಾಡ್ತಾ ಇದ್ದೇನೆ. ನಾನು ಇವತ್ತು ಇಲ್ಲಿ 300 ಜನರ ಒಂದು ಸಣ್ಣ ಪ್ರೋಗ್ರಾಮವನ್ನು ಮಾಡಿ ಪ್ರಾರಂಭಿಸಿದ್ದೇನೆ ಮಂಗಳೂರಿನಲ್ಲಿ. ನಾಳೆ ದಿವಸ 1,500 ಜನರಿಗೆ MGM ಹಾಲ್ ಕೃಷ್ಣಾಪುರದಲ್ಲಿ ಚೊಕ್ಕಬೆಟ್ಟಿನ ಹಾಲ್ನಲ್ಲಿ ಕಿಟ್ಟು, ಅದೇ ಥರ ನಾನು ಅವರ ಉಪವಾಸ ವೃತ್ತವನ್ನು ಆಚರಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇನೆ. ತದನಂತರ ನಾಡ್ದು ಶುಕ್ರವಾರ ಅಲ್ಲಿನೂ ಸಮೇತ ಅಲ್ಲಿಯ ನಾನು ಜನರಿಗಾಗಿ, ಅಲ್ಲಿ 13 ಪಂಚಾಯತ್ ಇದೆ, ಈ ಕಡೆ ಸುರತ್ಕಲ್ 23 ವಾರ್ಡ್ ಇದೆ. ಆ ಭಾಗದಲ್ಲಿ ನನಗೆ ಒಂದು ಶಾಸಕನಾಗಿ ಕರ್ನಾಟಕದಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಆ ನೆನಪನ್ನು ನನ್ನ ಜನ್ಮದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರಿಗಾಗಿ ನನ್ನನ್ನು ನಾನು ನಿಯುಕ್ತಗೊಳಿಸಿದ್ದೇನೆ. ನನ್ನ ಸೇವೆಯನ್ನು ಅವರಿಗಾಗಿ ನಾನು ಮಾಡ್ತಾ ಇದ್ದೇನೆ, ಜನರಿಗಾಗಿ. ಇವತ್ತು ಅವರ ಒಂದು ವ್ಯವಸ್ಥೆಯಲ್ಲಿ ನನಗೆ ಗುರುಪುರ ಬ್ಲಾಕ್ ಅಲ್ಲಿಯೂ 1500 ಜನರಿಗೆ ಕಿಟ್ಟು ಕೊಡುವಂತಹದ್ದು ಮತ್ತು ಉಪವಾಸ ವ್ರತವನ್ನು ಆಚರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಬಹುಶಃ ಇದು ಪ್ರಚಾರಕ್ಕಾಗಿ ಅಥವಾ ಹೆಸರಿಗಾಗಿ ಮಾಡುವುದಲ್ಲ. ನಾನು ಕೋವಿಡ್ ಇರುವಂಥ ಸಂದರ್ಭದಲ್ಲೇ 38,000 ಫ್ಯಾಮಿಲಿಗಳಿಗೆ ಕಿಟ್ಟನ್ನು ಕೊಟ್ಟಿದ್ದೆ. 2ನೇ ಕೋವಿಡಲ್ಲಿ 13 ಆಸ್ಪತ್ರೆಗಳನ್ನು, ಶಾಲೆಯನ್ನು ಆಸ್ಪತ್ರೆಯಾಗಿ ಮಾಡಿ ಬೆಡ್ಡು, ಅದೇ ಥರ ಡಾಕ್ಟ್ರು, ಅದೇ ಥರ ನರ್ಸ್ಗಳನ್ನು ಇಟ್ಟು ಜನರಿಗೆ ಗ್ಯಾಸ್ ಇಲ್ಲದಂಥ ಸಂದರ್ಭದಲ್ಲಿ ಗ್ಯಾಸನ್ನು ಕೊಟ್ಟು, ಅದೇ ಥರ ಅವರನ್ನು ಆರೈಕೆ ಮಾಡಿ ಫ್ರೀ ಮೆಡಿಕಲು ಎಲ್ಲ ಮಾಡಿಕೊಂಡು ಫ್ರೀ ಹಾಸ್ಪಿಟಲ್ ಮಾಡಿಕೊಂಡು ಸೇವೆ ಸಲ್ಲಿಸಿದ್ದೆ. ಅದರ ನೆನಪು ಕಾಡ್ತಾ ಇದೆ. ಇವತ್ತು ನೀವು ಪತ್ರಿಕಾ ಮಾಧ್ಯಮದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ನಾನು ಅರ್ಧ ಗಂಟೆ ಮುಂಚೆಯಲ್ಲಿ ಹೇಳಿದ್ದೆ, ಪ್ರಚಾರ ಮಾಡಿದ್ರೆ ನನಗೆ ಅಬ್ಬರದಲ್ಲಿ ಮಾಡ್ಬೋದಿತ್ತು, ಅದೇನು ಬೇಡ. ನಮಗೆ ಈ ಫಲ ನಿಮ್ಮ ದುವಾ, ನಿಮ್ಮ ಪ್ರಾರ್ಥನೆ, ನಾವು ಮಣ್ಣಾದ ಮೇಲೆ ನಾವೊಂದು ಲೋಕಕ್ಕೆ ಹೋಗಲಿಕ್ಕಿದೆ. ಆದ್ದರಿಂದ ನಿಮ್ಮ ಪ್ರೀತಿ ವಿಶ್ವಾಸದ ಮೇರೆಗೆ ನಾನು ನಿಮಗೆ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಸಹಕಾರವನ್ನು ಸದಾ ಬಯಸ್ತಾ ಇದ್ದೇನೆ. ಧನ್ಯವಾದ.